ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಟೇಟ್ ಬ್ಯಾಂಕ್ ಖಾಸಗಿ ಬಸ್ ನಿಲ್ದಾಣವನ್ನ ಇತ್ತೀಚೆಗಷ್ಟೇ ಹೈಟೆಕ್ ಬಸ್ ನಿಲ್ದಾಣವಾಗಿ ಮಾಡಲಾಗಿತ್ತು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಹೈಟೆಕ್ ಆಗಿ ರೂಪುಗೊಂಡ ಈ ಬಸ್ ನಿಲ್ದಾಣ ಅದೆಷ್ಟು ಬೇಗ ಗಬ್ಬೆದ್ದು ಹೋಗಿದೆ ಅಂದ್ರೆ ನಿಜವಾಗಿಯೂ ಬಸ್ ನಿಲ್ದಾಣ ಅಭಿವೃದ್ಧಿ ಆಗಿದೆ ಅಂತ ಪ್ರಶ್ನೆ ಮಾಡಿಕೊಳ್ಬೇಕು. ಹಾಗಾಗಿದೆ ಬಸ್ ನಿಲ್ದಾಣದ ಸದ್ಯದ ಪರಿಸ್ಥಿತಿ. ಇದು ಜನರ ದುಡ್ಡು ಪೋಲಾದ್ರೂ ಸುಮ್ಮನಿರುವ ಸ್ಮಾರ್ಟ್ ಸಿಟಿ ಹಾಗೂ ನಗರ ಪಾಲಿಕೆ ಅಧಿಕಾರಿಗಳು ತಪ್ಪದೇ ನೋಡಬೇಕಾದಂತಹ ಸ್ಟೋರಿ. ಗಬ್ಬು ನಾರುತ್ತಿರುವ ಖಾಸಗಿ ಬಸ್ ನಿಲ್ದಾಣ. ಪುರುಷರಿಗೆ ಗೋಡೆಯೇ ಶೌಚಾಲಯ. ಇದು ಮಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯ ಮುಂಭಾಗದಿಂದ ರಾವಣ್ ರಾವ್ ವೃತ್ತದತ್ತ ಸಾಗುವ ಪಾದಚಾರಿಗಳಿಗೆ ಮಾಡಿರೋ ಫುಟ್ಪಾತ್. ಹಾಗಂತ ಇದು ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಅನುಕೂಲವಾಗಿಯೇ ಇದೆ. ಅದರಲ್ಲೂ ಉಡುಪಿ ಶಿವಮೊಗ್ಗ ಬಸ್ಗಳು ಇಲ್ಲೇ ನಿಂತು ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳುತ್ತೆ. ಆದರೆ ಸತ್ಯವಾಗ್ಲೂ ಇಲ್ಲಿ ಮನುಷ್ಯರಾದವರು ಬಿಡಿ, ಪ್ರಾಣಿಗಳೂ ಕೂಡ ಅತ್ತ ಸುಳಿದಾಡುವಂತಿಲ್ಲ. ಹಾಗಂತ ಒಂದಷ್ಟು ಜನಕ್ಕೆ ಇದೇ ಫೇವರೇಟ್ ಪ್ಲೇಸ್. ಪಕ್ಕದಲ್ಲಿ ಶೌಚಾಲಯ ಇದ್ರೂ ಇವರಿಗೆ ಅದೇನು ಖುಷಿ ಇದೆಯೋ ಗೊತ್ತಿಲ್ಲ. ಹೀಗೆ ಗೋಡೆಗೆ ಮುಖ ಮಾಡಿ ನಿಂತು ತಾವು ಖುಷಿ ಪಡ್ತಾರೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಅಂಗಡಿ ಸಾಲು. ಜನರ ಆರೋಗ್ಯದ ಬಗ್ಗೆಯೂ ಡೋಂಟ್ ಕೇರ್. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾಗಿರುವ ಈ ಬಸ್ ನಿಲ್ದಾಣದಲ್ಲಿ ಉತ್ತಮ ಶೌಚಾಲಯ ಇದ್ರೂ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ನಿಲ್ಲಿಸುವ ಬಸ್ನ ಸಿಬ್ಬಂದಿ ಇದನ್ನ ನಿಯಂತ್ರಿಸಿ ತಮ್ಮ ಬಸ್ ನಿಲ್ದಾಣದ ಶುಚಿತ್ವ ಕಾಪಾಡಬೇಕಿತ್ತು. ಆದ್ರೆ ವಿಪರ್ಯಾಸ ಅಂದ್ರೆ ಇಷ್ಟೊಂದು ಗಲೀಜು ಆಗ್ತಾ ಇರೋದೇ ಇವರಿಂದ ಅಂದ ಮೇಲೆ ಯಾರಿಗೆ ಹೇಳೋದು? ಇತ್ತೀಚೆಗಷ್ಟೇ ಈ ಬಸ್ ನಿಲ್ದಾಣದ ಕಾಮಗಾರಿ ಪೂರ್ಣಗೊಂಡಿದ್ದು ಯಾವುದೇ ಅಧಿಕಾರಿಗಳು ಈ ವಿಚಾರದ ಬಗ್ಗೆ ಗಮನ ಹರಿಸಿಲ್ಲ. ನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಇಲ್ಲೇ ಅಕ್ಕಪಕ್ಕ ಇರೋ ಅಂಗಡಿಗಳ ಶುಚಿತ್ವವನ್ನ ಗಮನದಲ್ಲಿ ಇರಿಸಿಯಾದ್ರೂ ಕ್ರಮ ಕೈಗೊಳ್ಳಬೇಕಿತ್ತು. ಆದ್ರೆ ಸ್ಮಾರ್ಟ್ ಸಿಟಿ ಅಧಿಕಾರಿ, ನಗರ ಪಾಲಿಕೆ ಅಧಿಕಾರಿ ಸೇರಿದಂತೆ ಎಲ್ಲ ಜವಾಬ್ದಾರಿಯುತ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸಾರ್ವಜನಿಕರಿಗೆ ಓಡಾಡಲು ಮಾಡಿರೋ ಫುಟ್ಪಾತ್ ಹಾಳಾಗಿರೋದು ಬಸ್ ಸಿಬ್ಬಂದಿಗಳಿಂದಲೇ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಿರುವ ಫುಟ್ಪಾತ್ ಸಾರ್ವಜನಿಕರ ಉಪಯೋಗಕ್ಕೆ ಸಿಗಬೇಕಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ರವೀಶ್, ನಾಮಕುರ್ಲಾ, 24x7.